ಕಾಂತಾರ ಚಲನಚಿತ್ರ ಇದೀಗ ತುಳು ಭಾಷೆಯಲ್ಲಿ ಕೂಡ ಪ್ರದರ್ಶನಗೊಳ್ಳುತ್ತಿದ್ದು ಪ್ರೇಕ್ಷಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕಾಂತಾರ ಚಿತ್ರ ತುಳು ಭಾಷೆಯಲ್ಲಿ ಬರಬೇಕೆಂದು ಟ್ವಿಟರ್ನಲ್ಲಿ ಅಭಿಯಾನ ಕೂಡ ಮಾಡಿದ್ರು. ತುಳುವಿನಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಧ್ವನಿಯನ್ನ ನೀಡಿದ್ದಾರೆ. ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದ್ದು ಬೆಂಗಳೂರು, ಹೈದರಾಬಾದ್, ಮೈಸೂರಿನಲ್ಲೂ ಕೂಡ ಚಿತ್ರ ಯಶಸ್ವಿಯಾಗಿದೆ ಎಂದು ಕಾಂತಾರ ಚಿತ್ರದ ನಟ ಪ್ರಮೋದ್ ಶೆಟ್ಟಿ ಅವರು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಒಂದು ಸಿನಿಮಾ ಯಶಸ್ವಿಯಾದಾಗ ಅದಕ್ಕೆ ಟೀಕೆ ಬರುವುದು ಸಹಜ, ಆದ್ರೆ ವಿನಾಕಾರಣ ಟೀಕೆ ಆಗಬಾರದು. ಸಿನಿಮಾ ಚರ್ಚೆ ಆಗಬೇಕು ಹೊರತು ಗಲಾಟೆ ಆಗಬಾರದು. ಚರ್ಚೆಗೆ ರೆಡಿ ಇದ್ದೇವೆ ಅಂತ ಹೇಳಿದ್ರು. ಇನ್ನು ದೈವಾರಾಧನೆಗೆ ಅವಹೇಳನ ಖಂಡಿತ ಆಗಿಲ್ಲ. ಅದೊಂದು ಮಾಧ್ಯಮ. ಸಿನಿಮಾದ ಕಥೆಯನ್ನ ನೀವು ತಿಳಿದುಕೊಳ್ಳಬೇಕು, ಅದರ ಮೂಲ ಸಾರವನ್ನ ಕೂಡ ಅರಿತುಕೊಳ್ಳಬೇಕು. ತುಳುನಾಡಿನ ಭಾಷೆ, ಭಾವನೆಗಳನ್ನ ಸಿನಿಮಾ ಎತ್ತಿ ಹಿಡಿದಿದೆ ಅಂತ ಹೇಳಿದ್ರು. ಟ್ರೈಲರ್ ಶುರುವಾದಾಗಲಿಂದಲೂ ಕಾಂತಾರ ತುಳುವಲ್ಲಿ ಬರಬೇಕು ಅಂತ ತುಂಬ ಜನ ಕೇಳ್ಕೊತಾ ಇದ್ರು. ಟ್ವಿಟರಲ್ಲಿ ಅದನ್ನೊಂದು ಅಭಿಯಾನ ಕೂಡ ಮಾಡೋದು. ಸೊ ಅದೇ ಪ್ರೀತಿ ಮೇಲೆ ಇಡೀ ಸಿನಿಮಾವನ್ನು ತುಳುವಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ. ಹಾಗೂ ತುಳುವಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಬಂದು ವಾಯ್ಸ್ನ ಕೊಟ್ಟಿದ್ದಾರೆ. ಯಾವುದೇ ಥರದ ಮುಜುಗರ ಇಲ್ಲದೆ ಅವರೆಲ್ಲರೂ ಒಬ್ಬರಲ್ಲಿ ಒಳ್ಳೆ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಒಂದು ಡಬ್ಬಿಂಗ್ನ ಮಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿ ಸಿನಿಮಾ ಕೂಡ ಇತ್ತೀಚೆಗೆ ಸೌತ್ ಕೆನರಾ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ದುಬೈ ಆಗಿರ್ಬೋದು, ಬೆಂಗಳೂರು, ಹೈದರಾಬಾದ್ ಎಲ್ಲ ಕಡೆಯೂ ತುಳು ಸಿನಿಮಾ, ಮೈಸೂರಲ್ಲಿ ಕೂಡ ತುಳು ಲ್ಯಾಂಗ್ವೇಜಲ್ಲಿ ಏನೇನು ರಿಲೀಸ್ ಮಾಡಿದ್ದೀವಿ ಅದೆಲ್ಲವೂ ಕೂಡ ತುಂಬ ಸಕ್ಸಸ್ಫುಲ್ ಆಗಿ ಹೋಗಿದೆ. ಆ್ಯಂಡ್ ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾನು ಇಷ್ಟೇ ಪ್ರೀತಿಯಿಂದ ನಮ್ಮನ್ನು ಕೈ ಹಿಡಿತಾ ಬಂದಿದ್ದೀರಿ. ಮುಂದೆನೂ ನನ್ನ ಜೊತೆ ಹೀಗೆ ಇದೆ ಅಂತ ಕೇಳ್ಕೊತೀನಿ. ನಿಮಗೆ ಯಶಸ್ವಿ ಆದಂತಹ ಸುಮಾರಷ್ಟು ವಿಚಾರಗಳ ಬಗ್ಗೆ ವಿವಾದಗಳು ಬರುವಂಥದ್ದು ಅಷ್ಟೇ ಏನಲ್ಲ. ಆದರೆ ಅದರಲ್ಲಿ ನಿಜವಾದ ಇದು ವಾದಗಳು ಯಾವುದು, ಅಥವಾ ವಾದ ಮಾಡಲೇಬೇಕು ಅಂತ ಪಬ್ಲಿಸಿಟಿಗೋಸ್ಕರ ಮಾಡುವಂಥ ವಾದ ಯಾವುದು ಅನ್ನೋ ಜಡ್ಜ್ಮೆಂಟು ಕೂಡ ಜನರಿಗೆ ಈಗ ಆಲ್ರೆಡಿ ಬಂದಿದೆ. ಸೊ ನಿಜವಾದ ಫ್ಯಾಕ್ಟ್ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಯಾವತ್ತೂ ರೆಡಿ ಇದ್ದೀವಿ, ಅದನ್ನು ಅಡ್ರೆಸ್ ಮಾಡೋದಕ್ಕೂ ರೆಡಿ ಇದ್ದೀವಿ. ಆ್ಯಂಡ್ ಯಾವತ್ತಿದ್ರೂ ಅದು ಚರ್ಚೆ ಆಗಬೇಕು ಹೊರತು ಗಲಾಟೆ ಆಗಬಾರ್ದು. ಸೊ ಆ ಚರ್ಚೆಗೆ ನಾವು ಯಾವತ್ತೂ ರೆಡಿ ಇದ್ದೀವಿ. ಅವಹೇಳನ ಖಂಡಿತವಾಗ್ಲೂ ಆಗಿಲ್ಲ, ಯಾಕಂದರೆ ಜನ ನೋಡಿದ್ದಾರೆ ಸಿನಿಮಾನ. ಆ್ಯಂಡ್ ಸಿನಿಮಾ ಒಂದು ಮಾಧ್ಯಮ. ಸೊ ಆ ಮಾಧ್ಯಮದ ಮೂಲಕ ನಾವು ಜನರಿಗೆ ಎಲ್ಲ ಥರದ ವಿಚಾರಗಳನ್ನ, ಪರಿಸ್ಥಿತಿಗಳನ್ನ, ಸಿಚುವೇಶನ್ ಅವತ್ತೇನಿತ್ತು ಇವತ್ತೇನಿದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಸಿನಿಮಾ ಮಾಡುವಂಥದ್ದು. ಯಾವುದೇ ಆಚಾರ ವಿಚಾರಗಳಿಗೆ ಅವಹೇಳನ ಮಾಡುವಂಥ ಸಿನಿಮಾ ಅಲ್ಲ ಇದು. ಆ್ಯಂಡ್ ಅವರಿಗೆ ಗೊತ್ತಿದೆ, ಅವ್ರ ಮನಸ್ಸಾಕ್ಷಿಗೆ ಅವ್ರು ಕೇಳ್ಕೊಂಡ್ರೆ ಇದರಲ್ಲಿ ಅವಹೇಳನ ಆಗಿದೆಯಾ ಅಥವಾ ಇಡೀ ಸೌತ್ ಕೆನರಾದ ಭಾಷೆ, ಭಾವನೆಗಳು, ನಂಬಿಕೆಗಳನ್ನ ಎತ್ತಿ ಹಿಡಿದಿದ್ದೀವ ಅನ್ನೋದು ಅವರಿಗೆ